ನನಗೆ ಯಾವುದೇ ಬೇಡಿಕೆ ಇಟ್ಟಿಲ್ಲ. ಬಿಜೆಪಿ ಯಾವುದೇ ಭರವಸೆ ನನಗೆ ಕೊಟ್ಟಿಲ್ಲ. ಇದು ಸ್ಪಷ್ಟ ವಿಚಾರ. ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ 150ಕ್ಕಿಂತಲೂ ಹೆಚ್ಚಿನ ಸ್ಥಾನ ಲಭಿಸುವಲ್ಲಿ ನಾನು ಅಳಿಲ ಸೇವೆ ಮಾಡುತ್ತೇನೆ ಎಂದು ಬಿಜೆಪಿಗೆ ಸೇರ್ಪಡೆಗೊಂಡ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಾದ್ಯಂತ ಪಕ್ಷ ಎಲ್ಲಿ ಕೆಲಸ ಮಾಡಲು ಹೇಳುತ್ತೋ ಅಲ್ಲಿ ಕೆಲಸವನ್ನ ಮಾಡುತ್ತೇನೆ. ವಿಶೇಷವಾಗಿ ಮೀನುಗಾರ ಸಮುದಾಯವಿದ್ದಲ್ಲಿ ಅಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಯನ್ನ ಗೆಲ್ಲಿಸುವ ಕೆಲಸ ಮಾಡುವೆ ಎಂದು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ ಎಂದರು. 2018ರಲ್ಲಿ ಬಿಜೆಪಿ ಪಕ್ಷವನ್ನ ಸೇರ್ಪಡೆಯಾಗಬೇಕು ಎಂದು ಹೇಳಿದಾಗ, ಆಗ ಸೇರಿದಿದ್ರೆ ನನ್ನಷ್ಟು ದ್ರೋಹಿ ಬೇರೆ ಯಾರೂ ಇಲ್ಲ. ಆಗ ಮಂತ್ರಿಯಾಗಿದ್ದಾಗ ಬಿಜೆಪಿ ನನ್ನ ಆಹ್ವಾನದ ಬಗ್ಗೆ ವಿಚಾರ ಬಂದಾಗ ಹೇಳಿದ್ದೆ. ಈಗ ನಾನು ಯಾವುದೇ ಅಧಿಕಾರದಲ್ಲಿಲ್ಲ, ಚುನಾಯಿತ ಪ್ರತಿನಿಧಿಯಲ್ಲ. ನಾನು ಸ್ವತಂತ್ರವಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳಿದರು. ಇನ್ನು ರಾಜೀನಾಮೆ ಪತ್ರದಲ್ಲೂ ಉಲ್ಲೇಖ ಮಾಡಿದ್ದೇನೆ. ಪಕ್ಷಕ್ಕೆ ದುಡಿದಿದ್ದೇನೆ. ಪಕ್ಷ ನನಗೂ ಕೊಡುಗೆ ಕೊಟ್ಟಿದೆ. ಉಡುಪಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 3 ವರ್ಷದಲ್ಲಿ ನನಗೆ ಉಸಿರುಗಟ್ಟಿಸುವ ವಾತಾವರಣವಿದ್ದು, ಪಕ್ಷದ ವರಿಷ್ಠರಲ್ಲಿ ಪರಿಸ್ಥಿತಿಯನ್ನ ಸರಿಪಡಿಸಿ ಎಂದು ಸಮಸ್ಯೆಯನ್ನ ಹೇಳಿದಾಗ, ಸರಿಪಡಿಸದೇ ಇರುವ ಸಂದರ್ಭದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೇನೆ. ಅದರ ಹೊರತಾಗಿ ಈ ವೈರಲ್ ಆಗುತ್ತಿರುವ ಹಿಂದಿನ ವಿಡಿಯೋ ಮತ್ತು ಇವತ್ತಿನ ನಿರ್ಧಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದರು. ನಾನು ಯಾವುದೇ ರಾಷ್ಟ್ರ ರಾಜಕಾರಣಕ್ಕೆ ಹೊರಟವ ಅಲ್ಲ. ನಾನು ಹಳ್ಳಿಯ ರಾಜಕಾರಣ ಕೆಲಸ ಮಾಡಲು ಹೊರಟವ ಎಂದು ಪ್ರಮೋದ್ ಮಧ್ವರಾಜ್ ಹೇಳಿದರು. ನಾನಾಗಿ ಯಾವುದೇ ಬೇಡಿಕೆಯನ್ನು ಇಟ್ಟಿಲ್ಲ. ಭಾರತೀಯ ಜನತಾ ಪಕ್ಷ ಯಾವುದೇ ಭರವಸೆಗಳನ್ನು ಕೊಟ್ಟಿಲ್ಲ. ಒಬ್ಬ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷಕ್ಕೆ 2023ರ ಚುನಾವಣೆಯಲ್ಲಿ 150ಕ್ಕಿಂತ ಹೆಚ್ಚು ಸ್ಥಾನ ಲಭಿಸುವಲ್ಲಿ ನಾನು ನನ್ನ ಅಳಿಲ ಸೇವೆಯನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯದಂಥ ಪಕ್ಷ ಎಲ್ಲಿ ನನ್ನನ್ನು ಕೆಲಸ ಮಾಡಲಿಕ್ಕೆ ಹೇಳುತ್ತೆ ಅಂಥ ವಿಧಾನಸಭಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಮೀನುಗಾರರಿರ್ತಕ್ಕಂಥ ಕ್ಷೇತ್ರದಲ್ಲಿ ಪಕ್ಷವನ್ನು ಗೆಲ್ಲಿಸುವ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನನ್ನ ಅಳಿಲ ಸೇವೆಯನ್ನು ಮಾಡಲಿಕ್ಕೆ ಬದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೇನೆ. ಈಗಾಗಲೇ ಎಂಪಿ ಟಿಕೆಟ್ ಪಕ್ಷದಲ್ಲಿ ಸಾಕಷ್ಟು ಸ್ಥಾನಮಾನ ಸಿಕ್ಕಿದೆ. ನಾನು ಈ ಪಕ್ಷ ಬಿಟ್ಟು ಹೋದರೆ ನನ್ನಷ್ಟು ಸ್ವಾರ್ಥಿ ಯಾರೂ ಇಲ್ಲ ಅಂತ ಹೇಳಿದ್ರಿ. ಈಗ ಅದು ಯಾವಾಗ ಹೇಳಿದ್ದು? ಆ ಇಂಟರ್ವ್ಯೂ ಯಾವ ವರ್ಷದಲ್ಲಿ ಆದ ಇಂಟರ್ವ್ಯೂವು ಮತ್ತು ಆ ದಾಖಲೆಯಲ್ಲಿ ನೀವು ಎಲ್ಲವನ್ನು ಕೇಳಬೇಕು. ಯಾಕಂದರೆ ಅದ್ರ ಬರೀ ಒಂದು 28 ಸೆಕೆಂಡನ್ನು ಮಾತ್ರ ಕೇಳಿಸ್ತಿದ್ದಾರೆ. ನಾನು ಹೇಳಿದ್ದು 2018ರಲ್ಲಿ ನಾನು ಮಂತ್ರಿಯಾಗಿದ್ದಾಗ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಮಾಡಬೇಕು ಅಂತ ಹೇಳಿದಾಗ, ನಾನು ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಆ ಸಂದರ್ಭದಲ್ಲಿ ಸೇರ್ತಿದ್ರೆ ಐ ವುಡ್ ಹ್ಯಾವ್ ಬೀನ್ ದ ಫಸ್ಟ್ ಮಿನಿಸ್ಟರ್ ಟು ರಿಸೈನ್ ಫ್ರಮ್ ಸಿದ್ದರಾಮಯ್ಯ ಕ್ಯಾಬಿನೆಟ್. ನಾನು ಮಂತ್ರಿ ಆಗಿದ್ದಾಗ ಭಾರತೀಯ ಜನತಾ ಪಕ್ಷದವರ ಆಹ್ವಾನ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ನಾನು ಸೇರಿದರೆ ನನ್ನಷ್ಟು ದೊಡ್ಡ ದ್ರೋಹಿ ಮತ್ತು ನನ್ನಷ್ಟು ದೊಡ್ಡ ದ್ರೋಹಿ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು 2018ರ ನಾನು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ BJP ಆಹ್ವಾನದ ಬಗ್ಗೆ ಹೇಳಿದ್ದು ವಿನಃ, ಇವತ್ತು ನಾನು ಅಧಿಕಾರದಲ್ಲಿಲ್ಲ, ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅಲ್ಲ, ಆ್ಯಂಟಿ ಡಿಫೆಕ್ಷನ್ ಬಿಲ್ ಕೂಡ ಯಾವುದು ನನಗೆ ಅಪ್ಲೈ ಆಗೋದಿಲ್ಲ. ನಾನು ಸ್ವತಂತ್ರವಾಗಿ ಈ ತೀರ್ಮಾನವನ್ನು, ಅದರಲ್ಲೂ ನನ್ನ ಪತ್ರದಲ್ಲಿ, ನನ್ನ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇನೆ. ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷ ಕೂಡ ನನಗೆ ಕೊಡುಗೆಗಳನ್ನು ಕೊಟ್ಟಿದೆ ಅಂತ ನನ್ನ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇನೆ. ಉಡುಪಿ ಜಿಲ್ಲೆಯ ಕಾಂಗ್ರೆಸ್ಸಿನ ಪರಿಸ್ಥಿತಿ ಕಳೆದ 3 ವರ್ಷದಿಂದ ನನಗೆ ಹಿತಕರವಾಗದ ರೀತಿಯಲ್ಲಿ, ನನಗೆ ಉಸಿರುಗಟ್ಟುವ ವಾತಾವರಣದ ರೀತಿಯಲ್ಲಿ ಇರುವುದರಿಂದ ಪಕ್ಷದ ವರಿಷ್ಠರಿಗೆ ನಾನು ಈಗಾಗಲೇ ನನ್ನ ಸಮಸ್ಯೆಗಳನ್ನು ಹೇಳಿದಾಗ ಸರಿಪಡಿಸ್ತೀವಿ ಅಂತ ಹೇಳಿ ಅದನ್ನು ಸರಿಪಡಿಸದಿದ್ದಾಗ ನಾನು ಈಗ ತೆಗೆದುಕೊಂಡ ತೀರ್ಮಾನ ಅಂತ ಆ ವಿಡಿಯೋಗೂ ನನಗೂ, ನಾನು ಆ ಸಂದರ್ಭ 2018ರ ಸಂದರ್ಭದಲ್ಲಿ ಹೇಳಿದ ಮಾತಿಗೂ ಇವತ್ತು ನಾನು ತೆಗೆದುಕೊಂಡ ನಿರ್ಧಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿ. The Karnataka Educational and Charitable Trust was established in 1994 with an aim to impart the education and services in medical and paramedical field. The campus is spread in a vast area accommodating Karnataka Ayurveda Medical College, SES College of Nursing Science, Karnataka Ayurveda Medical College Hospital and hostels in an independent building.
SCS College of Nursing. Courses offered: Basic BSc Nursing and MSc Nursing. Karnataka Ayurveda Medical College offers undergraduation BA MS and post-graduation courses MS and MD in Ayurveda. The Karnataka Ayurveda Medical College Hospital offers inpatient and outpatient department, physiotherapy, X-ray, ultrasound, laboratory, pharmacy, OT and LT with treatments like Akshitarpana, Alepa Bashpasveda, Katibasti, Nadi Sveda Parisheka, Pinda Sveda Shirodhara, Valuka Sveda Vrana Prakshalana by well-trained and leading consultants. For more information, please contact Karnataka Educational and Charitable Trust, KECT Towers, Hoige Bail, Ashok Nagar, Mangaluru.